ದುರ್ಗಾಶ್ರಯ ಮಾಡಿ ಬದುಕುವಂತೆ ಮಾಡಿ. ಈಗ ಬೇರೆ ತಾಳ, ಮೊಟ್ಟ ತಾಳ. ಹರಿದರ ಕುಶ ಶಕ್ತಿ ಪರಶುನಿಗಿಲು ಖಡ್ಗ ಸರಸಿ ಜಗದೆ ಮುದ್ಗರ ಚಾಪ ಮಾರ್ಗಣ ವರ ಅಭಯ ಮುಸಲ ಪರಿ ಪರಿ ಆಯುಧವ ಧರಿಸಿ ಮೆರೆವಲ ಕುಮಿ ಸರಸಿಜ ಭವರುದ್ರ ಸರ್ವ ದೇವತೆಗಳ ಕರುಣಾಪಾಂಗದಲ್ಲಿ ನಿರೀಕ್ಷಿಸಿ ಅವರವರ ಸ್ವರೂಪ ಸುಖವ ಕೊಡುವ ಸಿರಿಭೂಮಿ ದುರ್ಗಾ ಸರ್ವೋತ್ತಮ ನಮ್ಮ ವಿಜಯ ವಿಠಲನಂಗ್ರಿ ಪರಮ ಭಕ್ತಿಯಿಂದ ಸ್ಮರಿಸುವ ಜಗಜನನಿ. ಈಗ ಮೂರನೇ ತಾಳ ತ್ರಿವಿಡ ತಾಳ. ಮಾಡುವೆ ನಿನ್ನ ಕಾಳಿ ಮಹಾಕಾಳಿ ಉನ್ನತ ಬಾಹು ಕರಾಳ ವದನೆ ಚಂದಿರ ಮುಖೆ ಧೃತಿ ಶಾಂತಿ ಬಹುರೂಪಿ ರಾತ್ರಿ ರಾತ್ರಿ ಚರಣೆ ಸ್ಥಿತಿಯೇ ನಿದ್ರಾ ಭದ್ರೆ ಭಕ್ತ ವತ್ಸಲೆ ಭವ್ಯೆ ಚತುರಷ್ಟ ದ್ವಿಹಸ್ತೆ ಹಸ್ತಿ ಗಮನೆ ಅದ್ಭುತ ಪ್ರಬಲೆ ಪ್ರವಾಸೆ ದುರ್ಗಾರಣ್ಯ ವಾಸೆ ಶ್ರುತಿ ಭಾರ ಹರಣೆ ಕ್ಷೀರಾಬ್ಧಿ ತನಯೇ ಸದ್ಗತಿ ಪ್ರದಾತೆ ಮಾಯಾ ಶ್ರೀಯೇ ಇಂದಿರೆ ರಮೆ ದಿತಿ ಜಾತ ನಿಗ್ರಹೆ ನಿರ್ದೂತ ಕಲ್ಮಷೆ ಪ್ರತಿಕೂಲ ಭೇದೆ ಪೂರ್ಣ ಬೋಧೆ ರೌದ್ರೆ ಅತಿಶಯ ರಕ್ತ ಜಿಹ್ವಾ ಲೋಲೆ ಮಾಣಿಕ ಮಾಲೆ ಜಿತ ಕಾಮ ಜನನ ಮರಣ ರಹಿತೆ ಖ್ಯಾತೆ ಕೃತ ಪಾತ್ರ ಪರಮಾನ ತಾಂಬೂಲ ಹಸ್ತೆ ಸುವ್ರತೆ ಪತಿವ್ರತೆ ತ್ರಿನೇತ್ರೆ ರಕ್ತಾಂಬರೆ ಶತಪತ್ರ ನಯನೆ ನಿರುತ ಕನ್ಯೆ ಉದಯಾರ್ಕ ಶತಕೋಟಿ ಸನ್ನಿಭೆ ಹರಿಯಾಂಕ ಸಂಸ್ಥೆ ಶ್ರುತಿ ತತಿನುತೆ ಶುಕ್ಲ ಶೋಣಿತ ರಹಿತೆ ಅಪ್ರತಿಹತೆ ಸರ್ವದಾ ಸಂಚಾರಿಣಿ ಚತುರೆ ಚತುರ ಕಪ
ಸರ್ವೌಷಧಿಯಲ್ಲಿದ್ದು ಹತ ಮಾಡು ಕಾಡುವ ರೋಗಗಳನ್ನು ಕ್ಷಿತಿಯೋಳು ಸುಖದಲ್ಲಿ ಬಾಳುವ ಮತಿಯಿತ್ತು ಸತತ ಕಾಯಲಿಬೇಕು ದುರ್ಗೆ ದುರ್ಗೆ ಚ್ಯುತಿ ದೂರ ವಿಜಯ ವಿಠಲರಿಯನ ಪ್ರಿಯೆ ಕೃತಾಂಜಲಿಯಿಂದಲೇ ತಲೆ ಬಾಗಿ ನಮಿಸುವೆ. ಈಗ ಬೇರೆ ತಾಳ ಅಡ್ಡತಾಳ ಅಂತ ಹೇಳ್ತಾರೆ. ಶ್ರೀಲಕ್ಷ್ಮೀ ಕಮಲಾ ಪದ್ಮ ಪದ್ಮಿನಿ ಕಮಲಾಲಯೇ ರಮಾವೃಷ ಕಪ್ಪಿ ಧನ್ಯ ಬುದ್ಧಿ ವಿಶಾಲ ಯಜ್ಞ ಎಂದಿರೆ ಹಿರಣ್ಯ ಹರಿಣಿ ವಾಲಯ ಸತ್ಯ ನಿತ್ಯ ಆನಂದ ತ್ರಯ ಸುಖ ಶೀಲೆ ಸುಗಂಧಿ ಸುಂದರ ವಿದ್ಯಾ ಸುಶೀಲೆ ಸುಲಕ್ಷಣೆ ದೇವಿ ನಾನಾ ರೂಪಗಳಿಂದ ನೆರವ ಮೃತ್ಯು ನಾಶೆ ವಾರಗ ಕೋಡು ಸಂತರ ಸನ್ನಿಧಿಯಲ್ಲಿ ಕಾಲ ಕಾಲಕ್ಕೆ ಎನ್ನ ಭಾರವಹಿಸುವ ತಾಯಿ ಮೇಲು ಮೇಲು ನಿನ್ನ ಶಕ್ತಿ ಕೀರ್ತಿ ಬಲು ಕೇಳಿ ಕೇಳಿ ಬಂದೆ ಕೇವಲ ಈ ಮನ ಗಾಳಿಯಂತೆ ಪರ ದ್ರವ್ಯಕ್ಕೆ ಪೋಪುದು ಏಳಲ ಮಾಡದೆ ಉದ್ಧಾರ ಮಾಡುವ ಕೈಲಾಸಪುರದಲ್ಲಿ ಪೂಜೆಗೊಂಬ ದೇವಿ ಮೂಲ ಪ್ರಕೃತಿ ಸರ್ವ ವರ್ಣಾಭಿಮಾನಿನಿ ಆಭರಣೆ ಭೂಷಣ ಪೂರ್ಣೆ ಆದಿತಾಳ ಮುಕ್ತಿ ದೈತ್ಯ ಸಂತತಿಗೆ ಸಂತಾಪವ ಕೊಡುತ್ತಿಪ್ಪ ಮಹಾ ಕಠೋರೆ ಉಗ್ರ ರೂಪ ವೈಲಕ್ಷಣೆ ಅಜ್ಞಾನಕ್ಕ ಅಭಿಮಾನಿನಿ ತಾಪತ್ರಯ ವಿನಾಶೆ ಓಂಕಾರೆ ಹೂಂಕಾರೆ ಪಾಪಿ ಕಂಸಗೆ ಭಯ ತೋರಿದ ಬಾಲಲೀಲೆ ವ್ಯಾಪುತೆ ಧರ್ಮ ಮಾರ್ಗ ಪ್ರೇರಣೆಯ ಪ್ರಕೃತಿ ಸ್ವಾಪದಲ್ಲಿ ನಿನ್ನ ನೆನೆಸಿದ ಶರಣನಿಗೆ ಅಪಾರವಾಗಿದ್ದ ವಾರಿದಿಯಂತೆವಾ ಆಪತ್ತು ಬಂದಿರಲು ನರಕ ನಿರ್ಲೇಪಿತ ಮೋಗುಣದ ವ್ಯಾಪಾರ ಮಾಡಿಸಿ ಭಕ್ತ ಜನಕ್ಕೆ ಪುಣ್ಯ ಸೋಪಾನ ಮಾಡಿ ಕೊಡುವ ಸೌಭಾಗ್ಯವಂತೆ ದುರ್ಗೆ ಪ್ರಾಪುತವಾಗಿ ಕಡೆ ಮಾಡು ಜನ್ಮಂಗಳ
ಭಜಿಸಿ ಭವ್ಯರಾದರು ನಾ ಪೇಳುವುದೇನು ಪಾಂಡವರ ಮನೋಭಿಷ್ಟೆ ಈ ಪಂಚಭೌತಿಕದಲ್ಲಿ ಆವ ಸಾಧನ ಕಾಣೆ ನೆನೆವ ಔಪಾಸನ ಕೊಡು ರುದ್ರಾದಿಗಳ ವರದೆ ತಾಪಸ ಜನಪ್ರಿಯ ವಿಜಯ ವಿಠಲ ಮೂರ್ತಿಯ ಶ್ರೀಪಾದಾರ್ಚನೆ ಮಲ್ಪ ಶ್ರೀ ಭೂದುರ್ಗಾ ವರ್ಣತ್ರಯೇ ದುರ್ಗೆ ಹಾಗೆ ಹೋಹ ದುರ್ಗತಿ ಕೊಡದಿರು ವಿಜಯ ವಿಠಲ ಪ್ರಿಯೆ ದುರ್ಗೆ ಹಾಗೆ ಹೋಹ ದುರ್ಗೆ ಮಂಗಳ ದುರ್ಗೆ ದುರ್ಗತಿ ಕೊಡದಿರು ವಿಜಯ ವಿಠಲ ಪ್ರಿಯೆ. ಲೈಫ್ನಲ್ಲಿ ಫಸ್ಟ್ ಟೈಮ್ ನೀವೆಲ್ಲರೂ ಕೂಡ ಚೆನ್ನಾಗಿ ಹೇಳಿದ್ರಿ, ನನಗಿಂತ ನೀವೇ ಚೆನ್ನಾಗಿ ಹೇಳಿದ್ರಿ, ಭಾಳ ಸಂತೋಷ. ಒಂದು ಹಾಡು ಹಾಡಿದರೆ 108 ಭಜನೆ ಮಾಡಿದ್ರೆ ಏನು ಪುಣ್ಯ ಬರುತ್ತೆ, ಆ ಪುಣ್ಯ ಒಂದು ಹಾಡು ಹೇಳಿದ್ರೆ ಬರ್ತದೆ. ಯಾಕಂದರೆ ಇದು ಕಷ್ಟ. ಆದ್ದರಿಂದ 5 ರಾಗದಲ್ಲಿ 5 ತಾಳದಲ್ಲಿ ಒಂದೇ ರಾಗ, ತಾಳ ಚೇಂಜ್ ಆಗುತ್ತೆ. ಕಲೆಕ್ಟ್ ಮಾಡ್ಕೊಟ್ಬಿಡಿ. ನಾವು ಒಂದೊಂದು ಊರಿನಲ್ಲಿ ಅಲ್ಲಿ ಬರುವ ಭಕ್ತರಿಂದ ಆ ಪುಸ್ತಕ ಕೊಟ್ಟು ಹಾಡಿಸ್ಬಿಡ್ತೇವೆ. ಅದಕ್ಕೆ ಹಾಕಿ ಟ್ವಿಸ್ಟ್ ಮಾಡಿದ್ರೆ 7 ಗಂಟೆ ಆಗುತ್ತೆ. ಹಾಗೆ 7 ಗಂಟೆ ಕಟ್ಟಲಿಕ್ಕೆ 1 ನಿಮಿಷ ಸಾಕು. ತೋರಿಸುವಾಗ ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ. ಆವಾಗ 7 ಗಂಟೆ 17 ಗಂಟೆ ಕಟ್ಟಿಬಿಟ್ರೆ ಆಯ್ತು, ಬೇಕಾಗುತ್ತೆ, ಟೈಮ್ ಪಾಸ್ ಆಗುತ್ತೆ, ಪುಣ್ಯನೂ ಬರುತ್ತೆ. ಹಾಗೆ ಭಕ್ತರೆಲ್ಲ ಕಟ್ಟಿ ಕೊಡ್ತಾ ಇದ್ದಾರೆ. ಈಗ ಅಂದರೆ 23,000 ಜನ 1 ಕೋಟಿ ಗಂಟೆ ಆಗಿಬಿಡ್ತಾರೆ. 23 ಶನಿದೇವರ ಪ್ರಿಯ ಸಂಖ್ಯೆ ಆದ್ದರಿಂದ 23,000 ಜನರಿಂದ 1 ವಾರ ಅವರಿಗೆ ಟೈಮ್ ಕೊಟ್ಟು 500 ಎಳ್ಳು ಗಂಟುಗಳನ್ನು ಕಟ್ಟಿಸಿಬಿಡ್ತೇವೆ. ಒಂದೊಂದು ಊರಿನಲ್ಲಿ ಭಕ್ತರು ಕಟ್ಟಿ ಕೊಡ್ತಾರೆ, ಊರ ಕೊರಕ್ಕೆ ಕಟ್ಟಾಗಿಬಿಡುತ್ತೆ. ಅದರಿಂದ ಇಲ್ಲಿ 50,000 ಮೀಟ್ರ್ ಬಟ್ಟೆ, ಕರಿ ಬಟ್ಟೆ, 50,000 ಮೀಟ್ರ್ ಕಾಟನ್ ಬಟ್ಟೆ ಆಗಿರಬೇಕು. ಬೇರೆ ಪಾಲಿಸ್ಟರ್ ಏನಾದರೂ ಆದರೆ ಅದು ಮೆಲ್ಟ್ ಆಗುತ್ತೆ, ಅದು ಸುಡುವುದಿಲ್ಲ, ದೀಪ ಹತ್ತುವುದಿಲ್ಲ. ಹೀಗೆ ಬಟ್ಟೆಗಳನ್ನು ಸಂಗ್ರಹ ಮಾಡಿದೆವು. ಕೆಲವರು 5 ಮೀಟ್ರು, 10 ಮೀಟ್ರು, 1 ಮೀಟ್ರು, 2 ಮೀಟ್ರು ಅವ್ರವ್ರ ಶಕ್ತಿ ಅನುಸಾರ ಅವರ ಸೇವ್ ಮಾಡ್ತಾರೆ. ಎಳ್ಳೆಣ್ಣೆ ಮಾತ್ರ ಯಾರು ಕೊಡಬೇಡಿ ಅಂತ ಹೇಳ್ತೀವಿ. ಯಾಕೆಂದರೆ ಪ್ಯೂರ್ ಎಳ್ಳೆಣ್ಣೆ ಆಗಬೇಕು. ಇಲ್ಲಿ ಅಂಗಡಿಯಲ್ಲಿ ಸಿಗೋದು ಎಳ್ಳೆಣ್ಣೆ ಅದು ಪ್ಯೂರ್ ಅಲ್ಲ, ಬೇರೆ ಬೇರೆ ಮಿಕ್ಸ್ ಆಗಿರುತ್ತೆ. ವೆಜಿಟೇಬಲ್ ಆಯಿಲ್ ಮಿಕ್ಸ್ ಆಗುತ್ತೆ, ತೌಡಿನ ಎಳ್ಳೆಣ್ಣೆ ಮಿಕ್ಸ್ ಮಾಡಿರ್ತಾರೆ, ಬೇರೆ ಬೇರೆ ಕಡಲೆಕಾಯಿ ಎಣ್ಣೆ, ಬೇರೆ ಬೇರೆ ಎಣ್ಣೆಲ್ಲ ಸೇರಿಸಿಬಿಡ್ತಾರೆ ಅದರಲ್ಲಿ. ಯಾಕಂದರೆ ಪ್ಯೂರ್ ಎಳ್ಳೆಣ್ಣೆಗೆ 1 kg 320 ರೂಪಾಯಿ ಆಗುತ್ತೆ. ಯಾರು ಅಷ್ಟು ರೂಪಾಯಿ ಕೊಟ್ಟು ಯಾರು ತಗೊಳ್ಳಲ್ಲ. ಅಂಗಡಿಯಲ್ಲಿ ಕೇಳಿದ ಎಳ್ಳೆಣ್ಣೆ ಪ್ಯೂರ್ ಎಳ್ಳೆಣ್ಣೆ ಕೊಡ್ತಾರೆ, ಆದರೆ ಅದು ಪ್ಯೂರ್ ಎಳ್ಳೆಣ್ಣೆ ಇರೋದಿಲ್ಲ. ಹೀಗಾಗಿ ನಾವು ಯಾರ ಹತ್ರ ಎಳ್ಳೆಣ್ಣೆ ಕೊಡಲಿಕ್ಕೆ ಹೋಗಬೇಡಿ. ನಿಮ್ಗೆ ಏನಾದರೂ ಕಾಣಿಕೆ ಕೊಡಬೇಕು ಅಂತಿದ್ದರೆ ಒಂದು 5 ರೂಪಾಯಿ ಆಗಲಿ, 10 ರೂಪಾಯಿ ಆಗಲಿ, 100 ರೂಪಾಯಿ ಆಗಲಿ ಕಾಣಿಕೆ ಕೊಟ್ಟುಬಿಡಿ. ನಾವು ಎಳ್ಳೆಣ್ಣೆಯನ್ನು ಪ್ಯೂರ್ ಎಳ್ಳೆಣ್ಣೆ ಎಲ್ಲಿ ಸಿಗುತ್ತೋ ಅಲ್ಲಿಂದ ತಗೊಂಡು ಉಪಯೋಗಿಸ್ತೇವೆ. ನೀವು 10 ಗ್ರಾಮ್ ಕೊಡಿ, ಅದು ಪ್ಯೂರ್ ಎಳ್ಳೆಣ್ಣೆ ಆಗಿರಲಿ. ಈಗ ನೀವು 23 ಎಳ್ಳು ಗಂಟುಗಳಿಗೆ 23 ಗ್ರಾಮ್ ಎಳ್ಳೆಣ್ಣೆ ಆಗುತ್ತೆ. ಆ 23 ಗ್ರಾಮ್ ಎಳ್ಳೆಣ್ಣೆಯನ್ನು ನೀವೇ ಕೊಟ್ಟಂತಾಗುತ್ತೆ. ಒಂದು 20 ರೂಪಾಯಿ ಆಗುತ್ತೆ. ಆ 23 ಪೀಸ್ ಎಳ್ಳು ಗಂಟುಗೆ ಅಥವಾ ಬಟ್ಟೆಗೆ ಅಥವಾ ಎಳ್ಳಿಗೆ ಎಲ್ಲ ಸೇರಿ ಒಂದು 20 ರೂಪಾಯಿ ಆಗುತ್ತೆ. ಒಂದು 20 ರೂಪಾಯಿ ಯಾರಿಗೆ ಕೊಡಲಿಕ್ಕೆ ಅನುಕೂಲ ಉಂಟು ಅವರು 23 ಎಳ್ಳು ಗಂಟೆಗೆ ಬೇಕಾದಷ್ಟು ಎಳ್ಳೆಣ್ಣೆ
ಕಬ್ಬಿಣದ ಆ ತಟ್ಟೆ, ಸ್ಟೀಲ್ ತಟ್ಟೆ ಇದೆಯಲ್ಲ, ಅದೆಲ್ಲ ಸೇರುತ್ತೆ ಅದರಲ್ಲಿ. ಈ ಎಲ್ರಿಗೂ ಸೇವೆ ಮಾಡಲಿಕ್ಕೆ ಆಗುತ್ತೆ. ಹಣ ಕೊಟ್ಟವರು ಕೊಡದವರು ಎಲ್ರಿಗೂ ದೀಪ ಹಚ್ಚಲಿಕ್ಕೆ ಅವಕಾಶ. ಇದು ಶನಿ 23 ಎಳ್ಳು ಗಂಟುಗಳನ್ನು ನೀವು ದಾನ ಮಾಡಿದಂತಾಯಿತು. ಯಾರಿಗೆ ದಾನ ಮಾಡ್ತೀರಿ? ದೀಪ ಹಚ್ಚುವವರಿಗೆ ದಾನ ಮಾಡೋದು. ಅವರಿಗೂ ದೀಪ ಹಚ್ಚಿದ ಪುಣ್ಯನೂ ಬಂತು, ಅವ್ರದ್ದು ಶನಿದೇವರ ಸೇವೆ ಮಾಡಿದಂತೂ ಆಯಿತು. ಇದು ಯಾರಿಗೂ ಎಲ್ರಿಗೂ ದೀಪ ಹಚ್ಚೋದು ಫ್ರೀ ಆಫ್ ಕಾಸ್ಟ್. ಎಷ್ಟೇ 1000 ಜನ ಬಂದರೂ ಅವ್ರಿಗೆ ಫ್ರೀ ಆಫ್ ಕಾಸ್ಟ್. ಅವ್ರಿಗೆ ದುಡ್ಡು ಕೊಟ್ಟವರು ಕೊಡದವರು ಎಲ್ರಿಗೂ ಕೊಟ್ಟು, ಮಕ್ಕಳಿಗೆ ಎಲ್ರಿಗೂ ಕೊಟ್ಟು ದೀಪ ಹಚ್ಚಲು ಅವಕಾಶ ಇದೆ. ಭಾಳ ಸಂತೋಷ. ಇದುವರೆಗೆ 4 ಲಕ್ಷ ಭಕ್ತರು ದೀಪ ಹಚ್ಚಿದ್ದಾರೆ. ಏಕೆಂದರೆ ಕೆಲವು ಊರಿನಲ್ಲಿ 5,000 ಭಕ್ತರು, ಧಾರವಾಡ, ಬೆಳಗಾವಿ ಅಲ್ಲಿ 10,000 ಜನ ಬಂದು ದೀಪ ಹಚ್ಚಿದ್ದಾರೆ. ನಮಗೆ ಲೆಕ್ಕ ಸಿಗುತ್ತೆ. ಒಂದೊಂದು ಲೈನಲ್ಲೂ ಕೂಡ ಎಷ್ಟು ಜನ ಕೂತಿರ್ತಾರೆ ಅಂತ ಲೆಕ್ಕ ಸಿಗುತ್ತೆ. ಅದನ್ನು ಲೆಕ್ಕ ಮಾಡುವ ವಿಧಾನ ಬೇರೆ. ಈ ಪ್ರಸಾದ ಹಂಚಲಿಕ್ಕೆ ಹೋಗುವಾಗ ಭಕ್ತರ ಕೈಲಿ, ವಾಲಂಟಿಯರ್ಸ್ ಕೈಯಲ್ಲಿ ಕೊಟ್ಟುಬಿಡ್ತೀವಿ. ಒಂದೊಂದು ಲೈನ್ನಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನರಿಗೆ ಪ್ರಸಾದ ಕೊಡ್ತಾರೆ. ಲೆಕ್ಕ ಮಾಡಿಕೊಂಡು ಬಾ ಅಂತ ಹೇಳಿ, ಸ್ವಾಮಿಗಳೇ ನಾವು 150 ಜನ ಕೊಟ್ಟೇವೆ, ನಾವು 130 ಜನ. ಒಂದು ಲೈನಲ್ಲಿ 150 ಜನ, 130, 120 ಜನ ಕೂತಿರ್ತಾರೆ. ಅವರು ಪ್ರಸಾದ ಕೊಡುವಾಗ ಲೆಕ್ಕ ಮಾಡಿರ್ತಾರೆ, ಎಲ್ಲ ಲೆಕ್ಕ ಕೊಡ್ತಾರೆ. ಒಬ್ಬ ವಾಲಂಟಿಯರ್ ಬರ್ಕೊಂಡ್ಬಿಡ್ತಾರೆ, ಒಂದು ಲೈನಿಗೆ ಇಷ್ಟು ಜನ ಕೊಟ್ಟರು, ಇಷ್ಟು ಜನ ಕೊಟ್ಟರು. ಒಂದು 30-40 ಜನ ವಾಲಂಟಿಯರ್ಸ್ ಹೋಗ್ಬಿಡ್ತಾರೆ. ಒಂದೊಂದು ಲೈನಲ್ಲಿ 100 ಜನ, 150 ಜನ ಇರುವಾಗ 3,000 ಜನ, 4,000 ಜನ, 10,000 ಜನ ಅಂತ ಲೆಕ್ಕ ಸಿಕ್ಕಿಬಿಡುತ್ತೆ. ಕೊನೆಯ ದಿವಸ ಎಷ್ಟು ಜನ ಬಂದಿರ್ತಾರೆ, 10% ಜಾಸ್ತಿ ಇರ್ತಾರೆ ಅಷ್ಟೇ. ಆವಾಗ ಲೆಕ್ಕ ಸರಿಯಾಗಿ ಸಿಗುತ್ತೆ. ಇದುವರೆಗೆ 1 ಕೋಟಿ ದೀಪಗಳನ್ನು ಭಕ್ತರು ಹಚ್ಚಿದ್ದಾರೆ. ಒಬ್ಬೊಬ್ಬರು 23 ದೀಪ ಹಚ್ಚುವಾಗ 4 ಲಕ್ಷ ಜನರು ಹೇಳುವಾಗ ಅಲ್ಲಿ 1 ಕೋಟಿ ಆಗಿಬಿಡುತ್ತೆ. ಈಗ 1 ಕೋಟಿ ಆಯಿತು. ಈಗ 1,12,00,000 ದೀಪ ಆಯಿತು. ಈ 2ನೇ ಕೋಟಿ ದೀಪೋತ್ಸವ ನಡೀತಾ ಇದೆ. ಇದರ ಕುರುಹಾಗಿ 23 ಅಡಿ ಎತ್ತರದ ಏಕಶಿಲಾ ವಿಗ್ರಹ, ಶನಿದೇವ ವಿಗ್ರಹವನ್ನು ಸ್ಥಾಪನೆ ಮಾಡಿದ್ದೇವೆ. ಪ್ರತಿ ಶನಿವಾರವೂ ಕನಿಷ್ಠ ಒಂದು 2,000 ಜನ ಬರ್ತಾರೆ. ಪ್ರತಿ ಶನಿವಾರವೂ 2,000 ಜನ ಬಂದು ಎಲ್ಲರೂ ಶನಿದೇವರಿಗೆ, 23 ಅಡಿ ಎತ್ತರದ ಶನಿದೇವರಿಗೆ ಮೆಟ್ಲು ಹತ್ತಿ ಶನಿದೇವರ ತಲೆಗೆ ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡ್ತಾರೆ. ಗಂಡಸರು, ಹೆಂಗಸರು, ಮಕ್ಕಳು ಎಲ್ಲ ಸೇರಿ ಆ ಶನಿದೇವರಿಗೆ ಅಭಿಷೇಕ ಮಾಡ್ತಾರೆ. ಎಲ್ಲರೂ 7 ಗಂಟೆಯಿಂದ ದೀಪ ಹಚ್ಚಿಸ್ತಾರೆ. ನೀವು ಈ ಸರಿ ಉಡುಪಿಗೆ ಬಂದಾಗ ಬನ್ನಿ, ಅನುಕೂಲ ಮಾಡಿಕೊಂಡು ಒಂದು ಸರಿ ಬಂದು ಶನಿದೇವರ ದರ್ಶನ ಮಾಡ್ಬೋದು. ಈಗ ಒಂದು ಡಬ್ಬಿಯಲ್ಲಿ 7 ಗಂಟೆಗಳನ್ನ ಇಟ್ಟಿದ್ದಾರೆ. ಒಂದು ತಟ್ಟೆ ಕೂಡ ಇದೆ, ಸ್ಟೀಲ್ ತಟ್ಟೆ ಇದೆ. ನೀವೇನು ಮಾಡ್ತೀರಿ, ಅದರಲ್ಲಿದ್ದ 7 ಗಂಟೆಗಳೆಲ್ಲ ತಟ್ಟೆಗೆ ಸುರಿದು ಬಿಡಿ, ತಟ್ಟೆಗೆ ಸುರಿದು ಬಿಡಿ ಎಲ್ಲ ಎಳ್ಳು. ಈಗ ಏನು ಮಾಡ್ತೀರಿ, ಆ 7 ಗಂಟೆಯನ್ನು ಒಂದೊಂದೇ ಲೆಕ್ಕ ಮಾಡಿ ಪುನಃ ಆ ಡಬ್ಬಿಗೆ ಹಾಕಿಬಿಡಿ. ಲೆಕ್ಕ ಮಾಡಿ 23 ಇರಬೇಕು. ಒಂದು ವೇಳೆ 23ಕ್ಕಿಂತ ಜಾಸ್ತಿ ಇದ್ದರೆ ಹಾಗೆ ಕೈಯಲ್ಲಿ ಇಟ್ಟುಕೊಳ್ಳಿ. ನಿಮ್ಮ ಲೈನಿಗೆ ವಾಲಂಟಿಯರ್ಸ್ ಬರ್ತಾರೆ. ಆ ಜಾಸ್ತಿ ಇದ್ದ ಈ 7 ಗಂಟೆಯನ್ನು ಅವರಿಗೆ ವಾಪಸ್ ಕೊಟ್ಬಿಡಿ. ನಿಮ್ಮ ಒಂದು ವೇಳೆ ಕಡಿಮೆ ಇದ್ದರೆ, ಎಷ್ಟು ಕಡಿಮೆ ಇದೆಯೋ ಅಷ್ಟು 7 ಗಂಟೆ ಕೇಳಿ ತಗೊಳ್ಳಿ. ಒಟ್ಟು 23 ದೀಪಗಳನ್ನು ನೀವು ಶನಿದೇವರಿಗೆ ಈಗ ನೀವು ಹಚ್ಚಿಸ್ತೀರಿ. ಆ 23 ಎಂಬುದು ಸರಿಯಾಗಿರಬೇಕು. 22 ಇರಬಾರ್ದು, 24 ಇರೋದು ಬೇಡ. ಕರೆಕ್ಟ್ 23 ಇರಲಿ. ಮೂರು ಇರಬೇಕು. ಆ ಡಬ್ಬಿಯಲ್ಲಿ ಇಟ್ಟುಕೊಳ್ಳಿ. ಆ 23 ಡಬ್ಬಿಯಲ್ಲಿ. ಈಗ ವಾಲಂಟಿಯರ್ಸು ನೀವು ಇದ್ದಲ್ಲಿ ಬರ್ತಾರೆ. ನಿಮ್ಮಲ್ಲಿ ಬತ್ತಿ ಕಡಿಮೆ ಇದ್ದರೆ ಕೇಳಿ, ಜಾಸ್ತಿ ಇದ್ದರೆ ಅವ್ರ ಕೊಟ್ಟು ಬಿಡಿ. ತಟ್ಟೆಯಲ್ಲಿದ್ದ ಬತ್ತಿನೆಲ್ಲ ಹಾಕಿಬಿಡಿ. ಇಬ್ಬರು ವಾಲಂಟಿಯರ್ಸ್ ಸೇವೆ ಮಾಡ್ಬೋದು. ಆ 7 ಗಂಟೆಗಳನ್ನು ಕಟ್ಟಿ ಅದನ್ನು ಕಲೆಕ್ಟ್ ಮಾಡಲಿಕ್ಕೆ ಒಂದೊಂದು ಲೈನಲ್ಲಿ ಒಬ್ಬೊಬ್ಬರು ಬನ್ನಿ. ನಿಮಗೆ ಆ ಲೈನ್ನಲ್ಲಿ
ಯಾರು ಜಾಸ್ತಿ ಇದೆ ಅಂದರೆ ವಾಪಸ್ ಕೊಡ್ತಾರೆ. ಉಮಾಮಹೇಶ್ವರಾಯ ನಮಃ, ಆಂಜನೇಯಾಯ ನಮಃ, ಮಹಾಲಕ್ಷ್ಮ್ಯೈ ನಮಃ, ದುರ್ಗಾದೇವ್ಯೈ ನಮಃ, ಲಕ್ಷ್ಮೀನಾರಸಿಂಹಾಯ ನಮಃ. ಅದ್ಯ ಶುಭ ತಿಥೌ ಸಕುಟುಂಬಾನಾಂ ಸಪರಿವಾರಾಣಾಂ ಅಸ್ಮಾಕಂ. ನಿಮ್ಮ ಹೆಸರು ಹೇಳಿಕೊಳ್ಳಿ, ನಿಮ್ಮ ಹೆಸರು ಮನಸ್ಸರಲ್ಲೇ ಹೇಳಿಕೊಳ್ಳಿ. ಗೋತ್ರ ಹೇಳಿಕೊಳ್ಳಿ, ವಂಶದ ಹೆಸರು ಬರೀ ಇಂತಿರ್ತಲ್ಲ ಆ ಬರೀ ಹೇಳಿಕೊಳ್ಳಿ. ನಕ್ಷತ್ರ ಹೇಳಿಕೊಳ್ಳಿ, ನಿಮ್ಮ ನಕ್ಷತ್ರ ಏನಿದೆ ಹೇಳಿಕೊಳ್ಳಿ. ರಾಶಿ ಹೇಳಿಕೊಳ್ಳಿ. ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೋ ಅವರನ್ನು ಜ್ಞಾಪಿಸಿಕೊಳ್ಳಿ, ಅವರ ಹೆಸರನ್ನು. ನೀವು ಯಾರನ್ನು ಸ್ಮರಿಸಿಕೊಂಡು ದೀಪ ಹಚ್ಚುತ್ತೀರೋ ಅವರ ಶನಿದೋಷವೂ ಪರಿಹಾರ ಆಗುತ್ತೆ, ಅವರಿಗೂ ಶನಿದೇವರ ಅನುಗ್ರಹ ಸಿಗುತ್ತೆ. ಅವರ ಪರವಾಗಿ ನೀವು ದೀಪ ಹಚ್ಚುತ್ತಾ ಇದ್ದೀರಿ. ಏತೇಷಾಂಚ ಶನಿಗ್ರಹ ಸೂಚಿತ ಸಮಸೂಚ್ಯಮಾನ ಸಕಲ ಅರಿಷ್ಟ ಪರಿಹಾರಾರ್ಥಂ ಸಕಲ ಇಷ್ಟಾರ್ಥ ಸಿದ್ಧ್ಯರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ವಿಶ್ವ ಶಾಂತ್ಯರ್ಥಂ ಸಕಲ ಲೋಕ ಕಲ್ಯಾಣಾರ್ಥಂ ಭಗವಾನ್ ಶನೈಶ್ಚರ ಅಂತರ್ಗತ ಉಮಾಮಹೇಶ್ವರ ಅಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀನರಸಿಂಹ ಪ್ರೇರಣೆಯ ಲಕ್ಷ್ಮೀನರಸಿಂಹ ಪ್ರೀತ್ಯರ್ಥಂ ಯಥಾಶಕ್ತಿ ತಿಲಗ್ರಂಥಿ ದೀಪ ಪ್ರಜ್ವಾಲನಂ ಕರಿಷ್ಯೆ. ಒಂದು ಲೈನ್ ಹಾಕಿದ್ದಾರೆ, ರಂಗೋಲಿ ಹಾಕಿದ್ದಾರಲ್ಲ, ಆ ರಂಗೋಲಿ ಮೇಲೆ ಆ ಪ್ಲೇಟ್ ಇಡಿ. ಅದೇ ರೀತಿ ರಂಗೋಲಿ ಮೇಲೆ ಡಬ್ಬಿಯನ್ನು ಇಡಿ. ಈಗ ಒಂದು ಎಳ್ಳುಗಡ್ಡನ್ನು ಕೈಲಿ ತಗೊಳ್ಳಿ, ಅದನ್ನು ಸೌಟ್ನಲ್ಲಿಡಿ, ಸ್ಪೂನ್ನಲ್ಲಿ. ಒಂದು ಎಳ್ಳುಗಂಟನ್ನು ಕೈಲಿ ತಗೊಂಡು ಸ್ಪೂನ್ನಲ್ಲಿಡಿ, ಅದಕ್ಕೆ ಮಾತ್ರ ದೀಪ ಹಚ್ಚಿ. ಬೆಂಕಿ ಪೆಟ್ಟಿಗೆ ಒಬ್ಬೊಬ್ಬರಿಗೆ ಕೊಟ್ಟಿದ್ದಾರೆ ನೋಡಿ, ಅದಕ್ಕೆ ಮಾತ್ರ ದೀಪ ಹಚ್ಚಿ. ಅದರಿಂದ ಆರತಿ ಮಾಡಿ. ಜಯ ಶ್ರೀ ಶನಿದೇವಾಯ ನಮಃ ಆರತಿ ಮಾಡಿ. ಅದನ್ನು ತಟ್ಟೆಗೆ ಹಾಕಿ, ಸ್ಟೀಲ್ ತಟ್ಟೆಗೆ ಅದನ್ನು ಬಗ್ಗಿಸಿಬಿಡಿ, ಹಾಕಿಬಿಡಿ. ಇನ್ನೊಂದು ಎಳ್ಳುಗಂಟು ತೆಗೆದುಕೊಳ್ಳಿ. ಒಂದು ವೇಳೆ ಶಾಂತ ಆಗಿದ್ರೆ ಪಕ್ಕದ ಎಳ್ಳುಗಂಟಿನಿಂದ ಹಚ್ಚಿ ಕೂಡ ಇಡಬಹುದು. ಪಕ್ಕದಲ್ಲಿ ಶನಿ ದೀಪ ಉರಿತಾ ಇರ್ತಲ್ಲ, ಅದರಲ್ಲಿ ಹಚ್ಚಿ ಇಟ್ಟುಬಿಡಿ. ಹಾಗೆ ಇನ್ನೊಂದು ಎಳ್ಳುಗಂಟು ಕೈಯಲ್ಲಿ ತಗೊಳ್ಳಿ, ಸೌಟ್ನಲ್ಲಿ ಇಡಿ, ಅದರಿಂದಲೇ ದೀಪ ಹಚ್ಚಿ. ಆ ದೀಪ ಉರಿತಾ ಇದೆಯಲ್ಲ, ಅದರಿಂದಲೇ ದೀಪ ಹಚ್ಚಿ. ಆರತಿ ಮಾಡಿ, ಮಂತ್ರ ಹೇಳಿ. ಜಯ ಶ್ರೀ ಶನಿದೇವಾಯ ನಮಃ. ನಿಮ್ಮ ದೀಪ ಶಾಂತ ಆದರೆ ಪಕ್ಕದ ದೀಪದಲ್ಲಿ ಹಚ್ಕೋಬಹುದು, ಹತ್ತಿರದಲ್ಲಿ ದೀಪ ಉರಿತಾ ಇದೆಯಲ್ಲ ಅದನ್ನು ಹಚ್ಚಬಹುದು. ಅದನ್ನು ತಟ್ಟೆಗೆ ಹಾಕಿ, ಅದನ್ನು ತಟ್ಟೆಗೆ ಹಾಕಿ. ಇನ್ನೊಂದು ಎಳ್ಳುಗಂಟು ತಗೊಳ್ಳಿ, ಮೂರನೇ ಎಳ್ಳುಗಂಟು ತಗೊಳ್ಳಿ, ಸೌಟ್ನಲ್ಲಿ ಇಡಿ, ದೀಪ ಹಚ್ಚಿ. ಅದರಿಂದಲೂ ಒಂದು ಆರತಿ ಮಾಡಿ. ಜಯ ಶ್ರೀ ಶನಿದೇವಾಯ ನಮಃ. ಅದನ್ನು ತಟ್ಟೆಗೆ ಹಾಕಿ. ಅದೇ ರೀತಿ ಪ್ರತಿಯೊಂದು ಎಳ್ಳುಗಂಟನ್ನು ತಗೊಳ್ಳಿ, ಸೌಟ್ನಲ್ಲಿ ಇಡಿ, ದೀಪ ಹಚ್ಚಿ, ಆರತಿ ಮಾಡಿ. ಜಯ ಕಡ್ಡಿಕೀರಿ ಬೇಕಾಗಿಲ್ಲಮ್ಮ, ಆ ದೀಪ ಉರಿತಾ ಇದೆಯಲ್ಲ ಅದರಲ್ಲಿ ದೀಪ ಹಚ್ಚಬಹುದು. ಜಯ ಶ್ರೀ ಶನಿದೇವಾಯ ನಮಃ.
ಈಗ ಒಂದೊಂದೇ ಎಳ್ಳುಗಡ್ಡೆ ತಗೊಳ್ಳೋದು, ಸೌಟ್ನಲ್ಲಿ ಇಡೋದು, ಆ ದೀಪ ಹಚ್ಕೊಳ್ಳೋದು, ಆರತಿ ಮಾಡೋದು. ಈ ಮಂತ್ರ ಹೇಳ್ತಾ ಮಾಡ್ತಾ ಬನ್ನಿ. 23 ಎಳ್ಳುಗಂಟೆಗಳಿಂದ 23 ಆರತಿ ಹೇಳ್ತೀರಿ, 23 ಸಲ ಮಂತ್ರವೂ ಹೇಳ್ತೀರಿ. ಜಯ ಶ್ರೀ ಶನಿದೇವಾಯ ನಮಃ, 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 ಜಯ ಶ್ರೀ ಶನಿದೇವಾಯ ನಮಃ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ. ಎಲ್ರು ಹೇಳಿ. ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಶನೇ ದಿನಮಣೇಃ ಸೂನೋ ಅನೇಕ ಗುಣಸನ್ಮಣೆ ಅರಿಷ್ಟಂ ಹರ ಅಭೀಷ್ಟಂ ಕುರು ಮಾ ಕುರು ಸಂಕಟಂ ಸೂರ್ಯಪುತ್ರ ನಮಸ್ತುಭ್ಯಂ ಸರ್ವಲೋಕ ಭಯಂಕರ ಆಯುಃ ಆರೋಗ್ಯಂ ಐಶ್ವರ್ಯಂ ಸೌಭಾಗ್ಯಂ ದೇಹಿ ಮೇ ಪ್ರಭೋ. ಜಯ ಶ್ರೀ ಶನಿದೇವಾಯ ನಮಃ. ದೀಪದ ತಟ್ಟೆಯನ್ನು ಲೈನ್ ಮೇಲೆ ಇಡ್ಲಿಕ್ಕೆ ಹೇಳಿದ್ದೇನೆ. ಅದನ್ನು ನೀವು ಸ್ವಲ್ಪ ಒಂದು ಗೇಣಿ ಹಿಂದೆ ಸರಿದು ಕೂತ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಆ ದೀಪದ ಛಳ ನಿಮಗೆ ತಗಲದಿರಲಿ. ಹಾಗೂ ನೀವು ನಿಮ್ಮ ಬಟ್ಟೆಗೆ ಆಸನಕ್ಕೆ ಆ ದೀಪ ತಗಲದಂತೆ ನಿಂತುಕೊಳ್ಳಿ. ಮಹೇಶ್ವರ 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 ಪಾಹಿ ಮಾಂ. ಮಹೇಶ್ವರ 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 ರಕ್ಷ ಮಾಂ. ಅರ್ಧ ಜನ ಬಲಭಾಗದ ಕೊನೆಗೆ ಹೋಗಿ, ಅರ್ಧ ಜನ ಎಡಭಾಗದ ಕೊನೆಗೆ ಹೋಗಿ. ಸುಬ್ರಹ್ಮಣ್ಯ 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 ರಕ್ಷ ಮಾಂ. ವಿಘ್ನರಾಜ 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 ಪಾಹಿ ಮಾಂ. ವಿಘ್ನರಾಜ 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 ರಕ್ಷ ಮಾಂ. ಶನಿದೇವ 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 ಪಾಹಿ ಮಾಂ. ಶನಿದೇವ 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 ರಕ್ಷ ಮಾಂ. ರಾಘವೇಂದ್ರ 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 ಪಾಹಿ ಮಾಂ. ರಾಘವೇಂದ್ರ 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 ರಕ್ಷ ಮಾಂ. ರಾಘವೇಂದ್ರ ರಕ್ಷ ಮಾಂ. ಎಲ್ಲರೂ ಕೂತುಕೊಳ್ಳಿ, ನಿಮ್ಮ ನಿಮ್ಮ ಜಾಗದಲ್ಲಿ ಕೂತುಕೊಳ್ಳಿ. ಸುಖದಿಂದ ಸಂತುಷ್ಟರಾಗಿ ನಮ್ಮೆಲ್ಲರ ಮೇಲೂ ಕರುಣೆ ತೋರಿಸಿ. ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಸೌಭಾಗ್ಯ, ಶ್ರದ್ಧಾ, ಭಕ್ತಿ, ಜ್ಞಾನ,
ಇವುಗಳನ್ನು ವಿಶೇಷವಾಗಿ ಗಮನಿಸಲಿ. ವಿದ್ಯಾರ್ಥಿನಿಯರಿಗೆ, ಓದುತ್ತಿರುವ ಮಕ್ಕಳಿಗೆ ಸ್ಮರಣ ಶಕ್ತಿ, ಬುದ್ಧಿಶಕ್ತಿ, ಪ್ರತಿಭಾಶಕ್ತಿಯನ್ನು ಹೆಚ್ಚಿಸಿ ವಿದ್ಯಾಭ್ಯಾಸದಲ್ಲಿ ಒಳ್ಳೆ ಪ್ರಗತಿ ಸಾಧಿಸುವಂತೆ ಅನುಗ್ರಹ ಮಾಡಿ. ಸದ್ಗುಣವಂತರಾಗಿ, ಸತ್ಕೀರ್ತಿವಂತರಾಗಿ, ಸಚ್ಚಾರಿತ್ರವಂತರಾಗಿ ಉಜ್ವಲ ಭವಿಷ್ಯ ಹೊಂದುವಂತೆ ಎಲ್ಲ ಮಕ್ಕಳಿಗೂ ಅನುಗ್ರಹ ಮಾಡಿ. ಮನೆಗಳಲ್ಲಿ ನಡೆಯಬೇಕಾಗಿರುವ ಮದುವೆಯೇ ಮುಂತಾದ ಮಂಗಳ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯದೇ ಇರುವಂತೆ ಅನುಗ್ರಹ ಮಾಡಿ. ಸಂತಾನ ಅಪೇಕ್ಷೆ ಉಳ್ಳವರಿಗೆ ಇಷ್ಟ ಸಂತಾನ ಭಾಗ್ಯವನ್ನು, ಪುತ್ರ ಸಂತಾನ ಭಾಗ್ಯವನ್ನು ಕರುಣಿಸಲಿ. 7 ಶನಿ, ಅಷ್ಟಮ ಶನಿ, ಪಂಚಮ ಶನಿ ಮುಂತಾದ ಎಲ್ಲ ತರಹದ ಶನಿ ದೋಷಗಳನ್ನು, ಇನ್ನಿತರ ಗ್ರಹ ದೋಷಗಳನ್ನೆಲ್ಲ ಪರಿಹರಿಸಿ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಿ. ವಿಶ್ವ ಶಾಂತಿಯನ್ನು, ಸಕಲ ಲೋಕ ಕಲ್ಯಾಣವನ್ನು, ಎಲ್ಲರ ಇಷ್ಟಾರ್ಥ ಸಿದ್ಧಿಗಳನ್ನು, ದೇಶ ಸುಭಿಕ್ಷೆಯನ್ನು ಕರುಣಿಸಿ. ಪ್ರಪಂಚದ ಯಾವುದೇ ಮೂಲೆಯಲ್ಲಿರುವ ಯಾವ ಜೀವಕ್ಕೂ ನೋವು ಬೇಡ, ಎಲ್ಲರೂ ನೆಮ್ಮದಿಯಿಂದ ಬದುಕುವಂತಾಗಲಿ ಸ್ವಾಮಿ. ಲೋಕಾ ಸಮಸ್ತಾಃ ಸುಖಿನೋ ಭವಂತು. ಲೋಕಾ ಸಮಸ್ತಾಃ ಸುಖಿನೋ ಭವಂತು. ಲೋಕಾ ಸಮಸ್ತಾಃ ಸುಖಿನೋ ಭವಂತು. ಈಗ ಶನೈಶ್ಚರ ಅಂತರ್ಗತ ಉಮಾಮಹೇಶ್ವರ ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀ ನರಸಿಂಹ ಪ್ರಿಯತಾಂ ಸುಪ್ರೀತೋ ವರದೋ ಭವತು. ಶ್ರೀಕೃಷ್ಣಾರ್ಪಣಮಸ್ತು. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ನಾರಾಯಣಾಯ ನಮಃ. ಈಗ ನಾವು ಹೇಳಿಕೊಡುವ ಮಂತ್ರ ವಿದ್ಯಾರ್ಥಿನಿಯರಿಗೆ ನೆನಪಿನ ಶಕ್ತಿಯನ್ನು ಹೆಚ್ಚಿಸುವ ಮಂತ್ರ. ಉಳಿದವರಿಗೆ ಅವರವರ ಇಷ್ಟಾರ್ಥವನ್ನು ಕರುಣಿಸುವ ಮಂತ್ರ. ವಿದ್ಯಾರ್ಥಿಗಳಿಗೆ ಮಾತ್ರ ನೆನಪಿನ ಶಕ್ತಿಯನ್ನು ಹೆಚ್ಚಿಸುವ, ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಪ್ರಗತಿಯನ್ನು ಸಾಧಿಸುವ ಮಂತ್ರ. 4 ಲಕ್ಷ ಜನರಿಗೆ ಈ ಮಂತ್ರ ಹೇಳಿಕೊಟ್ಟಿದ್ದೇವೆ. ಅಷ್ಟು ಜನರು ಒಳ್ಳೆದಾಗಿದೆ, ನಿಮಗೂ ಒಳ್ಳೆದಾಗುತ್ತೆ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನೇ. ಈಗ ನಾವು ಹೇಳಿಕೊಡುವ ಮಂತ್ರ ಆರೋಗ್ಯವನ್ನು ಪ್ರಾರ್ಥಿಸುವ ಮಂತ್ರ. ಅಚ್ಯುತ ಅನಂತ ಗೋವಿಂದ ಸ್ಮೃತಿ ಮಾತ್ರ ಆರ್ತಿನಾಶನ ರೋಗಾನ್ಮೇ ನಾಶಯ ಅಶೇಷಾನ್ ಆಶು ಧನ್ವಂತರೇ ಹರೇ. ಈಗ ನಾವು ಹೇಳಿಕೊಡುವ ಮಂತ್ರ ಸಾಲದ ಬಾಧೆಯನ್ನು ಪರಿಹರಿಸುವ ಮಂತ್ರ, ಋಣಮೋಚಕ ಮಂತ್ರ. ಅಂದರೆ ಈ ಮಂತ್ರ ಹೇಳಿದ್ರೆ ಸಾಲ ಎಲ್ಲ ತೀರುತ್ತೆ, ಅಂತ ಸಾಲ ತೀರಿಸಬೇಕಾಗಿಲ್ಲ ಅಂತ ಅರ್ಥ ಅಲ್ಲ ರೀ. ನಮ್ಮ ಸಾಲ ನಾವು ಶ್ರಾವಣ ಮಂತ್ರ ಹೇಳ್ಕೊಟ್ರೆ ನೀವು ಸಾಲ ತೀರ್ತೆ ಹೋಗಿ ಬರ್ರಿ, ಇಲ್ಲಿ ಹೋಗ್ಬೇಕವರು. ಈ ಮಂತ್ರ ಹೇಳಿದ್ರೆ ಸಾಲ ತೀರಿಸುವ ಅನುಕೂಲ ಬರುತ್ತೆ, ಕೈಗೆ ಬರಬೇಕಾದ ಹಣ ಬಂದುಬಿಡುತ್ತೆ, ಭಕ್ತರು ಕೊಟ್ಟು ಬಿಡ್ತಾರೆ. ಸಾಲ ತಗೊಂಡವರು ನೆಮ್ಮದಿಯಾಗಿ ಅವರು ಇರಬಹುದು. ದೇವತಾ ಕಾರ್ಯಸಿದ್ಧ್ಯರ್ಥಂ ಸಭಾಸ್ತಂಭ ಸಮುದ್ಭವಂ ಶ್ರೀನೃಸಿಂಹಂ ಮಹಾವೀರ್ಯಂ ನಮಾಮಿ ಋಣಮುಕ್ತಯೇ. ಈಗ ಪಾರ್ವತಿ ಪರಮೇಶ್ವರರ ಒಂದು ಪ್ರಾರ್ಥನೆ. ಸರ್ವಮಂಗಳ ತಾತಾರೌ
ಪಾರ್ವತಿ ಪರಮೇಶ್ವರೌ ಗಣೇಶ ಸ್ಕಂದ ಸಂಯುಕ್ತೌ ವಂದೇ ವಾಂಛಿತ ಸಿದ್ಧಯೇ. ಶ್ರೀಕೃಷ್ಣಾರ್ಪಣಮಸ್ತು. ಈ ಮಂತ್ರದಲ್ಲಿ ಹೇಳಿಕೊಟ್ಟಿಲ್ಲ, ನಿಮಗೆಲ್ಲರೂ ಒಂದೊಂದು ಸ್ಕ್ರಿಪ್ಟ್ ಕೊಡ್ತೀರಿ. ಪ್ರತಿನಿತ್ಯ ಇದನ್ನು ಪಾರಾಯಣ ಮಾಡ್ಬೋದು. ವಿದ್ಯಾರ್ಥಿಗಳು ಒಳ್ಳೆಯ ವಿದ್ಯಾಭಿವೃದ್ಧಿಗಾಗಿ, ಉಳಿದವರು ಅವರ ಆರೋಗ್ಯಕ್ಕಾಗಿ, ನಿಮಗೆ ಯಾವುದು ಇಷ್ಟ ಆಗ್ತಾ ಇದೆ ಅದನ್ನು ಪ್ರಾರ್ಥನೆ ಮಾಡಬಹುದು. ಅಲ್ಲಿ ಮಾನವಿಯಲ್ಲಿ ಒಂದು ತಂತಲ್ಲ, ನಾನು ಸೀಟ್ನಲ್ಲಿ ಇದೆಯಲ್ಲ ಅದು ತಗೊಂಡು ಬಾ. ಅಲ್ಲಿ ನ್ಯೂಸ್ ಪೇಪರ್ ಮಡಿಸಿಟ್ಟಿದ್ದೀನಲ್ಲ, ಹಾಂ, ಅದನ್ನು ತಗೊಂಡು ಬಾ. ಆ ಲೈನ್ನಲ್ಲೇ ಕೊಟ್ಬಿಡೋಣ. ಒಂದು ಲೈನ್ ಒಂದು ಇಬ್ಬರು ವಾಲಂಟಿಯರ್ಸ್ ಬನ್ನಿ, ನಿಮ್ಮ ಲೈನಲ್ಲಿ ಇದ್ದವರಿಗೆ ಆ ಪೇಪರ್ ಕೊಡಿ, ಅವರಿಗೆ ಎಲ್ರಿಗೂ ಆಶೀರ್ವಾದ ಮಾಡ್ತಿರ್ತಾರೆ. ಅದನ್ನು ಆ ಸಮಯದಲ್ಲಿ ಯಾರು ಏನು ಕೆಲಸ ಮಾಡಿದ್ರು ಅದು ಅಭಿವೃದ್ಧಿ ಆಗುತ್ತೆ, ಆಯುಷ್ಯ ಜಾಸ್ತಿ ಆಗುತ್ತೆ, ಆರೋಗ್ಯ ಜಾಸ್ತಿ ಆಗುತ್ತೆ, ಸೌಂದರ್ಯ ಜಾಸ್ತಿ ಆಗುತ್ತೆ, ಐಶ್ವರ್ಯ ವಿಶೇಷ ಜಾಸ್ತಿ ಆಗುತ್ತೆ. ಯಾವ ಪ್ರಾಣಿ ಪಕ್ಷಿಗಳು ಹೇಳುವುದಿಲ್ಲ, ಆವಾಗ ಮಲಗಿರುವುದಿಲ್ಲ, ಮಕ್ಕಳೆಲ್ಲ ಎದ್ದು ಬಿಡ್ತವೆ, ಬೆಕ್ಕಿನ ಮರಿ ಎದ್ದು ಬಿಡ್ತವೆ, ದನ ಕರುಗಳು ಎದ್ದು ಬಿಡ್ತವೆ. ಹೀಗಾಗಿ ಆ ಸಮಯದಲ್ಲಿ ಏನು ಕೆಲಸ ಮಾಡಿದ್ರು ಅಕ್ಷಯವಾಗಲಿ, ಅಭಿವೃದ್ಧಿ ಆಗಲಿ ಅಂತ. ಅಲ್ಲ ಮುಸ್ಕಾಕೊಂಡು ನಿದ್ದೆ ಮಾಡ್ತಾ ಇದ್ರೆ ನಿದ್ದೆ ಅಭಿವೃದ್ಧಿ ಆಗಲಿತ್ತೆ, ನಿದ್ದೆ ಜಾಸ್ತಿ ಆಗಲಿತ್ತೆ. ಯಾಕೆ ಗೊತ್ತಿಲ್ಲರಿ, ತುಂಬ ನಿದ್ದೆ ಬರ್ತಾ ಇದ್ದೀರಿ, ಇದೆ ಡೈಲಿ ಆಶೀರ್ವಾದ ಸಿಗ್ತಾ ಇದೆಯಲ್ಲ. ಅದು ಏನಾದರೂ ಒಳ್ಳೆ ಕೆಲಸ ಮಾಡೋಣ. ನಾಳೆ ಎಲ್ಲರೂ ಕೂಡ ಆಯುಷ್ಯವನ್ನು ಅಭಿವೃದ್ಧಿ ಮಾಡೋಣ, ಈ ಆರೋಗ್ಯವನ್ನು ಅಭಿವೃದ್ಧಿ ಮಾಡಿಸ್ಕೊಳ್ಳೋಣ. ತೇಜಸ್ಸು ಹೆಚ್ಚಾಗುತ್ತೆ, ಸೌಂದರ್ಯ ಹೆಚ್ಚಾಗುತ್ತೆ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದವರಿಗೆ ಇಷ್ಟು ಪ್ರಯೋಜನ ಇದೆ. ಅದನ್ನು ನಾಳೆ ನೋಡೋಣ. ಮತ್ತು ವಿಶೇಷವಾಗಿ ಒಳ್ಳೆ ಪ್ರಫುಲ್ಲವಾಗಿರುತ್ತೆ. ಆ ಸಮಯದಲ್ಲಿ ಫ್ರೆಶ್ ಆಗಿರುತ್ತೆ, ಎಲ್ಲ ವಿಶೇಷವಾಗಿ ದೇವತಾ ಅನುಗ್ರಹ ಸಿದ್ಧಿ ಆಗುತ್ತೆ. ಅದರಿಂದ ನಾಳೆ 5:30 ಗಂಟೆಗೆ ದೀಪೋತ್ಸವಕ್ಕೆ ಎಲ್ಲರೂ ಬರೋಣ. ವಿಶೇಷವಾಗಿ ಶನಿದೇವರ ಕೃಪೆಗೆ ಪಾತ್ರರಾಗೋಣ. ಈಗ ಪ್ರಸಾದ ವಿತರಣೆ ನಾನು ಎಲ್ಲರೂ ಕೂತ್ಕೊಳ್ಳಿ, ಯಾರು ಹೇಳಬೇಡಿ. ಈ ಫಸ್ಟ್ ಲೈನ್ ಮಾತ್ರ ಎದ್ದು ಬಿಡಿ, ಉಳಿದ ಲೈನ್ ಕೂತ್ಕೊಳ್ಳಿ. ನಾನು ಹೇಳಿದ ಮೇಲೆ ನೀವು ಹೇಳ್ಬೋದು. ಮತ್ತು ನೀವು ಮನೆಯಿಂದ ಏನೇನು ವಸ್ತುಗಳು ತಂದಿರಿ ಅದು ಸರಿ ಇದೆಯಾ ನೋಡಿಕೊಳ್ಳಿ. ನಿಮ್ಮ ಪರ್ಸು, ಬೀಗದ ಕೈ, ಆಮೇಲೆ ಆಭರಣಗಳು ಎಲ್ಲ ಸರಿಯಾಗಿ ನೋಡಿಕೊಳ್ಳಿ. ಎಲ್ಲೋ ಕಳೆದುಬಿಟ್ಟು ಎಲ್ಲೋ ಹುಡುಕಬೇಡಿ. ನಿಮ್ಮ ಈಗ ಫಸ್ಟ್ ಲೈನ್ ಮಾತ್ರ ಬನ್ನಿ, ಲೈನಾಗಿ ಬನ್ನಿ. ಅದು ನೋಡು, ಒಂದು ಟ್ರೇಯಲ್ಲಿ ಒಂದು ಕಾಗದಗಳ ಹೇಳ್ತಾ ಬಂದರೆ ಯಾವುದೇ ರಾಶಿಯಲ್ಲಿ ಶನಿದೇವರಿದ್ದರೂ ನಿಮಗೆ ಅನುಗ್ರಹವನ್ನೇ ಮಾಡ್ತಾರೆ. ಜಯ ಶ್ರೀ ಶನಿ ದೇವಾಯ ನಮಃ. ಈ ಎರಡನೇ ಕೊನೆಯಿಂದ ಬನ್ನಿ. ಆ ಗೆರೆ ದಾಟಬೇಡಿ, ಆ ಒಂದು ಪ್ರದಕ್ಷಿಣವಾಗಿ ಬನ್ನಿ. ಎರಡನೇ ಲೈನ್ ಅವರು ನಿಮಗೆ ಅದು ಓದಲಿಕ್ಕೆ, ಡೈಲಿ ಓದಲಿಕ್ಕೆ, ಆಯಿತಾ? ಹೇಳಿಕೊಡ್ಲಿಕ್ಕೆ ಹೇಳು ಮಾತ್ರ. ಶನಿ ಕ್ಷೇತ್ರದ ಪ್ರಸಾದವನ್ನು ತಂದಿದ್ದೇವೆ ಎಲ್ರಿಗೂ ಕೂಡ. ಈಗ 3ನೇ ಲೈನ್ ಕಂಟಿನ್ಯೂ ಮಾಡಿ. ಮೂರನೇ ಲೈನ್ ಕಂಟಿನ್ಯೂ ಮಾಡಿ.
ಭಾಳ ಸಂತೋಷ. ಇಲ್ಲಿ ಭಕ್ತರೆಲ್ಲ ಸೇರಿಕೊಂಡು ನನ್ನ ಪರಿಚಯ ಅವರಿಗೆ ಆಗಿಲ್ಲ. ಆದರೂ ಫೋನ್ ಮಾಡಿದ್ರು, ಸ್ವಾಮಿಗಳೇ ಈಗ ದೀಪೋತ್ಸವ ನಮ್ಮಲ್ಲಿ ನಡೀಬೇಕಿದೆ, 2-3 ಸಲ ಪ್ರಯತ್ನ ಮಾಡಿದೆವು, ನಮಗೆ ಸಮಾಧಾನ ಆಗಿಲ್ಲ, ನೀವು ಇಲ್ಲಿ ಬಂದು ದೀಪೋತ್ಸವ ನೆರವೇರಿಸಿಕೊಡಬೇಕು ಅಂತ ನಾನು ಹೇಳಿದೆ. ಅಗತ್ಯ ಆಗಲಿ ಅಂತೇಳಿ 5 ದಿವಸ ಭಕ್ತರೆಲ್ಲ ಎಷ್ಟು ಸಂಖ್ಯೆಯಲ್ಲಿ ಬಂದು ದೀಪ ಹಚ್ಚಿ ವಿಶೇಷವಾಗಿ ಶನಿದೇವರ ಸೇವೆಯನ್ನು ಮಾಡಿದಿರಿ. ನಾಳೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದ ಈ ಪರ್ವಕಾಲದಲ್ಲಿ ಎಲ್ಲರೂ ಸೇರಿ ದೀಪ ಬೆಳಗಿಸೋಣ. Balon, buka, balon.